ಓ ಹತ್ತಿ ಬತ್ತಿದ್ರು ಸಾಮಾನು ಊಟಕ್ಕೆ ಹೋದರೆ ಈಗ ಬತ್ತಿದ್ರಕ್ಕಂತ ಕೊಯ್ಯಲ್ಲೆಲ್ಲ ಸುಮಾರು ಉಂಟಿದ್ದಂಗೆ ಇತ್ತ ಮಕ್ಳಿಗೆ ತಿಂಡಿ ತಂದದ್ದ ಎಂಥದ್ದು ಇಷ್ಟೊತ್ತಿಗೆ ಎಂತಕ್ಕೆ ಬಂದ್ರಪ್ಪ ಸೀದಾ ಮನೆಗೆ ಹೊರ ಆತಿದ್ದೈತಿ ಹಳೆಯರಿಗೆ ಒಂದೆರಡು ಬದಿ ಓಡಾಡೋದಲ್ಲ ಮಾತ್ರ ಹಿಂಗ್ಸ್ ಇಗಣಿ ತಿಂಡಿ ತಗಣಿ ಸೀಟೆಲ್ಲ ಎತ್ಕೊಂಡಿದ್ರಳು ಕುತ್ಕತೀನಿ ಇಲ್ಲೇ ಅಪ್ಪ ಬೆನ್ನು ಕೋಲ್ ಬತ್ತಿಲ್ಲ ಒಂಚೂರು ನಡೆದಾಡ್ರೆ ಸಾಕಪ್ಪ ಈಗೀಗಂತೂ ಪದ್ವಾ ಆಯ್ತೆ ಗುಳ್ಳೆ ಎಲ್ಲ ಕಿತ್ತು ಹಾಂ ಅತ್ತೆ ಆಯ್ತಾ ನೀವೆಂತಕ್ಕೆ ಪಪ್ಪಕ್ಕೆ ಹೊರ ಇಲ್ಲಿವರೆಗೆ ಹಾಗೆ ಮನೆಗೆ ಹೊರ ಆಗ್ತಿರ್ಲಿಲ್ಲ ಇಷ್ಟು ದೂರ ಬರ್ಕಿದಿತ್ತ ಮಾರ ನೀವು ಸಾಕತ್ತಿಲ್ಲ ಹಂಗಾರೆ ಗುಳ್ಳೆಲ್ಲ ಆಯ್ಕಾಯ್ತು ಕಣಿ ಅತ್ತೆ ಈ ಸಲ ಗುಳ್ಳ ಅಂದ್ರೆ ಫಸ್ಟ್ ಕ್ಲಾಸ್ ಗುಳ್ಳ ಇದು ಜಿಲೇಬಿ ಒಂದೇ ಇಪ್ಪತ್ತು ನಿಂಗೆ ಅರ್ಧ ನಂಗೆ ಅರ್ಧ ಜಿಲೇಬಿ ನಂಗೆ ಒಂಚೂರು ಜಾಸ್ತಿ ಕೊಡೆ ನಾನು ನಿಂಗೆ ಬೇಕಾದ್ರೆ ಬೇರೆ ಕೊಡ್ತೆ ಈಗ ಚಾಕ್ಲೇಟ್ ಎಲ್ಲ ನಿಂಗೆ ಜಿಲೇಬಿ ನಂಗೆ ಕೊಡ ಯಾಪೊದ್ದು ನಾನು ನಡ್ಕ ಬರಲಿಲ್ಲ ಅಲ್ಲೇ ಕೊಟ್ಟೊಂಚಾಗಿ ಬೈಕಗೆ ನಿಮ್ದು ನಮ್ಮ ಮೀನು ಇದ್ದಾಳಲ್ಲ ಮೀನಿನ ಅಣ್ಣ ಸಿಕ್ಕಿದ್ದಿದ್ದ ಅವನು ಬಂದಿದ್ದ ಅವನಿಗೆ ಹೇಳ್ಕಿದ್ದಿತ್ತಂಬ್ರು ಅವ ಬಂದನ ಅಲ್ಲೊಂಚರಿ ಬಿಟ್ಟನ ಬಿಟ್ಟಿಗೆ ಎಲ್ಲಗ ಮಕ್ಳೊಟ್ಟಿಗಿದ್ದ ಅಲ್ಲ ಟರ್ನ್ ಮಾಡ್ಕೊಂಬಕ್ಕೆಲ್ಲ ಆತಿಲ್ಲ ಮರ ಮುಂದೆ ಹೋಯ್ ತಿರ್ಸ್ಕಂತೆ ಅಂತ ಹೇಳಿ ಹಾಗೆ ಮುಂದೆ ಹೋಯ್ದೆ ಬತ್ತೆ ಈಗ ಬಂದ್ಕೊಂಡು ಎಲ್ಲ ಮಕ್ಳೊಟ್ಟಿಗೆ ಕೂಕಂಬ ಮತ್ತೆ ಬದ್ನಿಕಾಯಿ ಅಂದ್ರೆ ಸಮ ಲಾಯ್ಕೆ ಬದ್ನಿಕಾಯಿ ಆಯ್ತಾ ಈ ಸಲ ಮಾತ್ರ ಎಂತ ಗೊಬ್ಬರ ಗಿಬ್ರೆಲ್ಲ ಸಮ ಹಾಕ್ಸಿ ಏನೋ ಅಲ್ಲ ದೇವ್ರ ಕಣ್ಣು ಬಿಟ್ಟಂಗತ್ತಿ ಸಾಯಂಕಾಲ ಒಂಚೂರು ಏನು ಎಷ್ಟತ್ತಷ್ಟೇ ನಾವೇ ಕೀಳುವ ಬಿಸಿಲು ಇರೋದಿಲ್ಲ ಅಂತ ಸಾಯಂಕಾಲ ಬದಿ ಗೀಚಿ ಬದಿ ಬಪ್ಪದಷ್ಟೇ ಇವರು ನಾನು ನೀವಲ್ಲೇ ಮೀನು ಕೊಜ್ಜೊಟ್ಟಿಗಿದ್ದೀರಿ ನಿನ್ನೆ ಮೊನ್ನೆ ಹಂಗಾಗಿ ನಿಮ್ಗೆ ಹೇಳಕ್ಕೆ ಹೋಯ್ಲಿಲ್ಲ ಅಷ್ಟೇ ನಾವೇ ಬತ್ತಿದ್ದಿತ್ತು ಆಯ್ತು ಇದೆಲ್ಲ ಆಯ್ತಂದ್ರೆ ಎಲ್ಲ ತೆಗ್ದು ಹಾಕಿ ಮಾಡಿ ಒಂದು ಪೊದ್ನ ಮೋದಿ ಮಾಡ್ಕೊಳತ್ತೆ ದುಡ್ಡು ಒಂಚೂರು ಕಮ್ಮಿ ಆದಂಗೆ ಆಯ್ತು ಇಲ್ಲದ್ರೆ ಯಾರು ಕಾಣಿ ಯಾರೀಗ ಸಾಲ ಮಾಡಿದೆ ಮದುವೆ ಮಾಡೋರು ಯಾರಿದ್ರು ಹಾಗೆ ಒಂದು ಸ್ವಲ್ಪ ಎಲ್ಲ ಸಾಲ ಆಗ್ತಕ್ಕಂತ ಅಷ್ಟರೊಳಗೆ ಎಂತ ಇತ್ತು ಎಲ್ಲ ಒಂದು ಸ್ವಲ್ಪ ಬೆಳೆ ಗಿಳಿ ಎಲ್ಲ ಮಾರಿ ಎಷ್ಟು ಬತ್ಕೊಂಡು ಒಂದು ಬೇಗ ಎಂಗೇಜ್ಮೆಂಟಾರು ಮಾಡಿಬಿಡುವ ಅನ್ಕೊಂಡು ಗಂಡಿಂದ ಹೇಳಕ್ಕೆ ಶುರು ಮಾಡಿ ಎಷ್ಟು ದಿನ ಆಯ್ತು ನಮ್ಮ ಮನೇಲಿ ಎಂತ ಆಯ್ತು ಅನ್ಕೊಂಡು ಹಂಗೆ ಅರ್ಥ ಆಗ್ತಿಲ್ಲಪ್ಪ ಒಂದು ಕೆಲಸ ಮುಂದೆ ಹೋತಿಲ್ಲ ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡಿತ್ತು ಬರೀ ಬಾಯಲ್ಲಿ ಹೇಳೋದೇ ಆಯ್ತು ಹಾಂ ನಾನು ಎಷ್ಟು ದಿವಸದಿಂದ ಹೇಳ್ತಿದ್ದೆ ಆ ಹೆಣ್ಣಿನ ಧರ್ಮಸ್ಥಳ ಕರ್ಕೊಂಡೇ ಬಪ್ಪ ಅನ್ಕೊಂಡೆ ನೀವು ಯಾರು ಗಂಡ ಹೆಂಡ್ತಿ ತಲೆ ಕೆಡ್ಸ್ಕೊಂತೀರೇ ಹೇಳಿ ಪಾಪ ನನ್ನ ಮಗಳ ಮನೆ ಹತ್ರ ಹೋಯ್ದೆ ಇವತ್ತು ಮರ್ತಾಳವಳು ಪಾಪ ಓ ಸವಾರಿ ಎಲ್ಲ ಬದಿ ಹೋಗಿ ಬಂದಿತ್ತು ಹಂಗಾರೆ ಹೋಗ್ಕ ಆಗನ್ಕ ಅಲ್ಲತ್ತೆ ಸ್ವಲ್ಪ ಮನೆದ ಎಲ್ಲ ಹೇಳೋಕ್ಕಾತಿಲ್ಲ ಬಿಡಿ ಅದೆಲ್ಲ ಚೂರಿ ಗಂಡು ಮಕ್ಕಳದೆಲ್ಲ ರಗಳೆದಿತ್ತು ಎಲ್ಲ ಮಾಡಿ ಒಂದೆಲ್ಲ ಪೂರೈಸಿ ಒಂದು ಗಟ್ಟಿಗೆ ಬಂದರೆ ಅನ್ಕೊಂಡೆ ಈಗಾಯ್ತು ತೀರೋಳಿ ಅಂದ್ರೆ ಇದ್ರೆ ಎಲ್ಲ ಹೋಪ್ದೆ ನಾಳೆ ನಡೆದ್ರಂಗೆ ಹೋಪಕ್ಕ ತಡ ಮಾಡೋದಿಲ್ಲ ಇವರು ಹೇಳಿರು ಇದೊಂದು ಬದ್ನಿ ಒಂದು ಹಾಕಿ ಹಾಪ್ದೆ ಇದೊಂದು ಮುಗಿಲಿ ಗದ್ದೆ ಹಾಗೆ ಬಿಟ್ಟು ಹೊರ್ಕಣಿ ಯಾರಾಯ್ತು ಅವ್ರು ತಕೊಂಡು ಹೋಗ್ತಾರೆ ಕೈ ಚುರುಕು ಮಾಡಿ ಮಾತಾಡ್ತೈಕೊಂಡ್ರೆ ನಿನ್ನ ಕೆಲಸ ಹಾಳಾಗ್ತು ನಾನಿಲ್ಲಿ ಬಂದ್ಕೊಂಡು ನಾನು ಎಷ್ಟೊತ್ತಷ್ಟಾಗಿದ್ದೆ ನೀನು ತೆಗಿ ಮಗ ದೊಡ್ಡ ತೆಗೆದ್ರೆ ಸಾಕಲ್ಲ ಮತ್ತೆ ದೊಡ್ಡ ತೆಗುವ ಈ ಸಣ್ಣದ ಇಟ್ಕೊಂಡದೆಲ್ಲ ಬೇಡ ಅದೆಲ್ಲ ಗಂಟಿಗೆ ಗೊಂಟಿಯಲ್ಲಿ ತಿಂತುವೆ ಗೊಂಟಿ ನೀ ಹೇಳ್ತೆ ನೀನು ಈ ಸೌತೆಕಾಯಿ ಗುಳ್ಳ ಇದೆಲ್ಲ ಗಂಟಿ ತಿಂತಿಲ್ಲ ನೀ ಕಾಣಲಿಲ್ಲ ಬೈರಿಗೆ ಹಾಕ್ತಾಗಳ ಬೈರು ಪೂರ ಕುಡಿತೋ ಇದು ಸಿಕ್ಕದ್ದು ನಾವು ಎಷ್ಟು ಸಾಸಾರಾಯಿ ಹೋಯ್ತಂದ್ರೆ ನಂಬೋದಿಲ್ಲ ಈ ಮುಟ್ಕೊಂಡದೆಲ್ಲ ಸೌತೆಕಾಯಿ ಇರುತ್ತೆ ಕಣ ಮುಟ್ಟೋದಿಲ್ಲ ಈ ಗುಳ್ಳು ಅಷ್ಟೇ ಬಾಯಿಂದ ತೆಗೆದು ಹೊರ ಬಿಸಾಡ್ ತಗೋತಿತ್ತವ ಏನು ಹೋದತ್ತೆ ಒಂದು ಬಾಯಿ ರುಚಿ ಕಲ್ತದಂದ್ರೆ ಗಂಟಿಗಳು ಮಾತ್ರ ಸುಳ್ಳಲ್ಲ ಮನುಷ್ಯರಿಗಿಂತ ಜಾಸ್ತಿ ಕಣೆ ಒಂದು ಈಗೀಗ ಬಾಯಿಗೆ ಉಪ್ಪು ಹಾಕಿ ಕೊಡುದೆ ನಮ್ಮ ಮನೆಯವ್ರ ನಿಮ್ಮ ಮಗ ಬಾಯಿಗೆ ಉಪ್ಪು ಹಾಕ್ತಾರೆ ಇಲ್ದಿರ ಬಾಯಿ ಕುಡಿತಿಲ್ಲ ಕಣೆ ನಮ್ಮನೆ ಮನುಷ್ಯರು ಕಂಡಂಗೆ ಅದ್ದಲ್ಲ ನಮ್ಮನೆ ಗಂಟಿಗಳು ಬಾಯಿ ರುಚಿ ಕಾಮ್ದು ಕಣೆ ಹಂಗೆ ನಂಗೂ ಚಾಕ್ಲೇಟ್ ಬೇಡ ನಂಗೆ ಯಾರಿಗೆ ಬೇಕು ಚಾಕ್ಲೇಟ್ ಬೇಡ ಅದು ಎಂಥ ಖರ್ಚಿಪಾಗಿ ಅಂತ ಇತ್ತಲ್ಲ ಅದು ಕೊಡು ನಂಗೆ ಇದೆಲ್ಲ ಬೇಡ ಹೋಗಬಹುದು ಹೇಳಿ ಒಂದು ನಿಮಿಷ ಇಲ್ಲ ಕಣ ಮಕ್ಕಳು ಗಲಾಟೆ ಮಾಡ್ತಿದ್ದು ಅದು ಬೇಡ ಇದು ಬೇಡ ಅಂದ್ಕೊಂಡೆ ಎಲ್ಲ ಬಾಯಿ ರುಚಿಗೋಸ್ಕರ ಹುಟ್ಟಿದಾರೆ ಕಣಗಿದ್ರು ನಮ್ಮ ಮನೇಲಿ ಹೇಳೋ ಸಾಮಾನು ನಿನ್ನ ಗಂಟಿಗಳ ಎಲ್ಲರ ಮನೆ ಗಂಟಿ ಹಾಗೆ ಅಂಬ್ರ ನಮ್ಮಲ್ಲಿ ಒಂಚೂರು ಜಾಸ್ತಿ ಅವು ಅಷ್ಟೇ ಮತ್ತೆ ಒಂದು ವಿಷಯ ಹೇಳ್ಕೊಂತಿದ್ದೀನಿ ನಿಮ್ಮ ಹತ್ರ ಎಂತಂದರೆ ಹೇಳ ಎಂತ ಬೇಕಾರೆ ಹೇಳ ನೀನು ಆಣ್ ಬಸಿ ಬಿಡಿಸ್ಕೊಬೋದು ಲೇಟ್ ಅನ್ಕ ಒಂದು ಹೇಳ್ಬೇಡ ಕಣ ನನ್ನ ಮಗಳನ್ನ ಬಿಟ್ಟು ನಂಗೆ ಇಪ್ಪತ್ತಾತಿಲ್ಲ ಎಷ್ಟು ದಿನ ಆಯ್ತು ಅದು ಬಿಟ್ಟು ಬೇರೆ ಎಂತ ಬೇಕಾರೆ ಹೇಳ ಮಗ ಎಂತ ಇಲ್ಲ ಬಿಡಿನಿ ಅತ್ತೆ ಅಂತ ಇಲ್ಲ ಹಾಂ ನಂಗೆ ಗೊತ್ತಾಯ್ತು ಬಿಡಿ ಎಂತ ಇಲ್ಲ ಅಂದ್ರೆ ಮತ್ತದೇ ವಿಷಯ ಇರುತ್ತೆ ನಿಂಗೀಗ ಮಗಳು ಹೋಗ್ತಾಳೆ ಬತ್ತಾಳಲ್ದ ನಿಂಗೆ ಅದ್ರ ಬೇಜಾರಿ ಅಂತ ಅನ್ಕ ಗೊತ್ತಿಲ್ಲ ಗೊತ್ತಾದಿದ್ರೆ ನೀನು ಈ ತಮ್ಮನೆ ಮಾಡ್ತಿರ್ಲಿಲ್ಲ ಸುಬ್ಬನು ಹಾಗೆ ನನಗೆ ಕಾಣ ಮಗಳು ಬಪ್ಪಳು ಹೋಪಳು ಈಗ ಕೈದೈತೆ ನನ್ನ ಬೇಜಾರು ನನಗೆ ಇರಲಿ ನೀವು ಕರ್ಕೊಂಡು ಹೋಯ್ದಿರೆ ಇನ್ನೆಂತ ಮಾಡೋಕತ್ ಮಗ ಸಂಸಾರ ಬಿಟ್ಟು ಹೋಗ್ಕತ್ತಿಲ್ಲಲ್ಲ ಇಲ್ದಿರ ನಾನೇ ಹೋಗಿ ಎಲ್ಲ ಮಾಡಿಸ್ಕೊ ಬರ್ತಿದ್ದೆ ನೀವು ಅದೆಲ್ಲ ಎಂತ ಇಲ್ಲ ಅತ್ತೆ ಹಂಗಿಂದಲ್ಲ ನೀವು ಅದೊಂದು ಇದು ಮಾಡಬೇಡಿ ಹಾಗಿಂದಲ್ಲ ಹಿಂಗಿಂದಲ್ಲ ಎಲ್ಲ ಗಂಡ ಹೆಂಡ್ತಿ ನಾಟಕ ನಂಗೆ ಗೊತ್ತಿಲ್ಲ ಅಲ್ಲಿ ಕರ್ಕೊಂಡೇ ಬರ್ಕ ಸುಮಾರು ದುಡ್ಡು ಖರ್ಚಾಗ್ತಲ್ಲ ಅವಳು ಗಂಡನೇ ಬಂದ್ರ ಮೇಲೆ ಗಂಡನ ಬಂದರೆ ನನ್ನ ಒಳಿಯ ಏನು ಕಾಯುವನಲ್ಲ ದುಡ್ಡು ಕಾಸಿಗೆ ಅವನಿಗೆ ಕರ್ಕೊಂಡು ಹೋಗಿ ಎಲ್ಲ ಮಾಡಿಸ್ಕೊ ಬತ್ತನಲ್ಲ
ನಿಮಗೆ ಟೆಂಪೋ ಟ್ರಾಲರ್ ಚಾರ್ಜ್ ಎಲ್ಲ ಚಾರ್ಜ್ ಊಟ ತಿಂಡಿದೆಲ್ಲ ಉಳಿತಲ್ಲ ಅಂತ ಕಾಮ್ದು ಸುಬ್ನು ನೀನು. ನಂಗೆ ಗೊತ್ತಿಲ್ಲ ನಿನ್ನ ಗಂಡನ ವಿಷಯ. ಇರಲಿ ನಿಮಗೇನು, ನಿಮಗೆ ಎಲ್ಲ ಈಗ ನಿಮ್ಮ ಮಕ್ಕಳೆಲ್ಲ ಬರ್ತವಲ್ಲ ಮನೆಗೆ, ಹೆಣ್ಮದಿ ಕಥೆಗಳು ಬತ್ತತ್ತು ಹೊತ್ತು ನಿಂಗೀಗ ಬೆಲೆ ಗೊತ್ತಿಲ್ಲ. ನನ್ನ ಕಷ್ಟ ನಿಂಗೆ ಹೆಂಗೆ ಗೊತ್ತತ್ತು ಹೇಳ. ನಿಂಗೂ ಹಂಗಿಂದೇ ಕಷ್ಟ ಬರಲಿ ಆಗಲಿಕ್ಕೆ ನಿಂಗೂ ಗೊತ್ತತ್ತು. ಕಷ್ಟ ಕೊಡ್ಕ ನಿಮ್ಗೆ ದೇವ್ರು ಕೊಡ್ಕ. ಅಷ್ಟೊತ್ತಿಗೆ ಈಗ ಹೆತ್ತು ಹೊಟ್ಟಿದ್ದು ಎಷ್ಟು ಒದ್ದಾಟ ನಿಮಗೆ ಗೊತ್ತತ್ತು. ಅಷ್ಟೊತ್ತಿಗೆ ಆಯ್ಲಿ ಹಾಗೆ ಆಯ್ಲಿ, ನಿಮಗೂ ಹಾಗೆ ಆಯ್ಲಿ. ಉಳ್ಳ ಕೇಳಿದ್ರೆ ಕೂಕಣಿ, ನನಗೇನು ಕೆಲಸನ ಹಾಕ ಮಾಡ್ಸೀನಿ. ನಾವೆಲ್ಲ ಮಾಡಿಟ್ಟು ಹೋಯಲ್ದ ನೀವು ಇದಕ್ಕೆ ಬದುಕ್ತಿದ್ದದ್ದು. ಈಗ ನನ್ನ ಮಗಳಿಗೆ ಒಂದು ದಿಕ್ಕು ಮಾಡೀನಿ ಮನೆ ಪಪ್ಪಕ್ಕೆ ಅಂತ ಹೇಳಿದ್ರೆ ನೀವು ಖರ್ಚು ಮಾಡೋಕ್ಕೆ ಸಮ ಇಲ್ಲ. ನಿಮಗೆ ಖರ್ಚು ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಹೇಗಳ್ಕೊಂಡ್ರು. ಆಯ್ಲಿ ನೀವೇ ಮಜಾ ಮಾಡ್ಕೊಂಡಿರಿ. ನಾನಿನ್ನೊಂದು ಸ್ವಲ್ಪ ದಿನಕ್ಕೆ ಹೆಂಗೆ ಹೋಪಳಲ್ದ ಎಂಥರ ಮಾಡ್ಕಣಿ. ಕಡೆ ನನ್ನ ಮಗಳಿಗೆ ಎಲ್ಲಿ ದಿಕ್ಕಿಲ್ದಿರೋ ಒಡ್ಡಿಲ್ಲ. ನೀವು ಸಂತೋಷವಾಗಿ ಇರೀನಿ. ಮರ್ಯಾದೆ ಸತ್ತವು ಎಷ್ಟಿದ್ರು ತಿಮ್ಕೆ ಸಾಲ ಗುಮ್ಕೆ ಸಾಲ. ಒಂದು ಹೋಯ್ ನನ್ನ ಮಗಳದೊಂದು ಆಣ್ ಬಿಡಿಸ್ಕೊ ಬನ್ನಿ ಅಂತ ಹೇಳಿದ್ರೆ ತಿಂಗಳಿಗೆ ಗಟ್ಲಿಂದ ಹೇಳ್ತಿದ್ದೆ. ಇವು ತಲೆಗೆ ಹೊತ್ತಿಲ್ಲ. ಇವು ಮಕ್ಕಳು ಇವು ಮೊಮ್ಮಕ್ಕಳು ಅಷ್ಟೇ. ಹಂಗಾರೆ ನಾನು ಅವಳು ಹೆತ್ತದ ಮಗಳಲ್ದ ನಂಗೆ ಬೇಜಾರತ್ತಿಲ್ಲ. ಏನು ಬಾಳಿ ತೋಟ ಏನು ಇವರೇ ಮಾಡಿದ್ದು ಮಂಗೆ ಹತ್ರ ಸ್ವಂತ ದುಡ್ದು ನನ್ನ ಬಾಳಿ ತೋಟ ಕೊಯ್ಯಲ್ದ ಇವರಿಗೆ ಮುಂದುವರ್ಸ್ಕೊ ಹೋಗ್ತಿದ್ದದ್ದು. ಎಲ್ಲ ಆಸ್ತಿ ನನ್ನ ಮಗಳಿಗೆ ಬರೀತೆ. ಒಂದು ಕಾಸು ಇವ್ರಿಗೆ ಸಿಕ್ಕಕ್ಕಾಗ ಮಾಡ್ತೆ ಇವಕ್ಕೆ ಎಂತ ಅನ್ಕೊಂಡಿದ್ದು. ಹೆಣ್ಣು ಮಕ್ಕಳ ದಾರಿಯಿಂದ ಕೂತ್ಕೊಂಡ ಇಲ್ಲ ದಾರಿಲಿ ಇವು ಅವೇ ತಂದು ಕೊಟ್ಟಿದ್ದೆ. ತಿಂಬುಕೆ ಹೊಡ್ಕೊತ ತಿಂಬುಕೆ ಖರ್ಚಿಪಿಲ್ಲ ಅಲ್ಲಿ ಬಿಸಾಡಿ ಆಯ್ತು. ತಿಂದಾಯ್ತಲ್ಲ ಇನ್ನೆಂತ ಖರ್ಚಿಪ್ ಹೊತ್ತು ಅಜ್ಜಿದಲ್ಲ ಎಂತ ಅಪ್ಪದಿತ್ತು. ನಿನ್ನ ಸ್ವಂತ ಅಜ್ಜಿ ಅಲ್ಲಲ್ಲ ನಾನು. ನಿನ್ನ ಸ್ವಂತ ಅಜ್ಜಿ ಅಲ್ಲಿ ಇದ್ದಾಳು ಕಣ್. ಅವಳಾಯ್ತು ನೀನಾಯ್ತು ನಿನ್ನ ಅಮ್ಮ ಆಯ್ತು. ನಮ್ದು ಏನಾದ್ರು ನಿನಗೆ ಯೋಚನೆ ಇತ್ತಾ? ಇಲ್ಲಲ್ಲ. ಅಲ್ಲ ಅಜ್ಜಿ ನಿಂಗೆ ಅಂತ ಐತೆ. ನೀನು ನನ್ನ ಅಜ್ಜಿ ಅಲ್ದ ಮರೀತಿ ನಮಗೆಲ್ಲ. ಯಾರು ನೀನು ಬೇರೆ ಅಲ್ಲ. ನನ್ನಮ್ಮ ಹೇಳ್ತಿರಲ್ಲ ನಾ ತೋಡಕ್ಕೆ ಬಂದಿತ್ತು ಅಂದ್ಕೊಂಡ. ನೀನು ಹಾಗೆ ಬಂದದ್ದೇ ಹೆಂಗೆ ಮರೀತಿ? ಇಷ್ಟು ಹಳಿಯರ್ನು ತೋಡಕ್ಕೆ ಬಿಡ್ತೀರಾ ಹೊರಗಡೆ? ನಾನು ಅಜ್ಜಿ ಅಂತ ಹೇಳಿದೆ ಹಂಗಲ್ಲ. ನಿನ್ನ ಅಜ್ಜಿ ಅತ್ತೆ ಅಲ್ದ ನಾನು. ಎಷ್ಟಾರು ನಿನ್ನ ಅಜ್ಜಿ ಅಲ್ಲಲ್ಲ, ಹಳಿಯಳಲ್ಲ ನಾನು. ನಿಮಗೆಲ್ಲ ಭಾರ ಆದಳು ಮತ್ತೆಂಥದ್ದು. ದಾರಿ ಬೇಡ ನಾನು ಖರ್ಚಿಗೆ ತಂದು ಕೊಡಲ್ಲ. ಅತ್ತೆ ನಿಂತ್ಕಣಿ ಒಟ್ಟಿಗೆ. ನಾ ಗಾಡೀಲಿ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ. ಸ್ವಲ್ಪ ದೂರ ಇತ್ತ ಮನೆ ನಡ್ಕೊಂಡು ಹೋಗ್ತೀರಾ ನೀವು? ಹೆಂಗಾರು ಹೋಗ್ತೇನೆ ದಾರಿ ಬಿಡ. ಇಟ್ಟು ಸಣ್ಣ ಕೊಟ್ಟ ಬೊಯ್ ತಗೊಬಂದು ನಿಲ್ಸ್ಕೊಂಡಿದ್ದ. ಓಡಾಡಕತ್ತಲ್ಲ ಏನಿಲ್ಲ. ಈ ಅಜ್ಜಿಗೆ ಅಂತ ಐತೆ ಇದನ್ನು ಬಿಡುಕಂತಾನೆ ನಾ ಗಾಡಿ ತಗೊಬಂದದ್ದು. ಯಾವ ನಮ್ಮನೆ ಅಜ್ಜಿ ಏನೋ. ಹಾಯ್ ಎಂತೈತಿಗೆ ಅಂತ್ರಿಯಾ? ನಾನೆಂತ ಇವ್ರು ಆಣ್ ಬಿಡಿಸ್ಕೊ ಬನ್ನಿ ಅಂತ ಬೇಡ ಅಂತ ಹೇಳಿ ಕೊಟ್ಟದಲ್ಲ ಮಾರ್ರೆ. ನೀವು ಹಾಗೆ ಅನ್ಕೊಂತ್ರಿ ಅಂತ. ಅದು ನಾವು ನಮ್ಮ ಮಂಜಂಗೆ ಬೇರೆ ಒಂದು ಸೈಟ್ ಕೊಡಿಸುವ. ಅವರಿಬ್ಬರು ಗಂಡ ಹೆಂಡತಿ ಒಟ್ಟಿಗಿದ್ರಾದ್ರೂ ಒಂದು ಅನ್ಯೋನ್ಯ ಇರ್ತಾರ ಕಾಂಬ ಅನ್ಕೊಂಡದ್ದು ಗಂಡ ಹೆಂಡತಿ. ಅದಕ್ಕೆ ಬಂದು ಎಂಗೇಜ್ಮೆಂಟಿಗೆ ಸ್ವಲ್ಪ ದುಡ್ತಾ ಬಂತ. ಅದನ್ನೇ ಹೇಳುವ ನಿಧಾನಕ್ಕೆ. ಇನ್ನು ಮುಂಚೆ ಹಿಂಗೆ ಮಾಡ್ಕೊಂಡಿದ್ದ ಅಂತ ಅಜ್ಜಿ ಹತ್ರ ಹೇಳಕತ್ತ. ಅವರೇ ಇಬ್ಬರು ಗಂಡ ಹೆಂಡತಿ ಇದ್ದರೆ ಹಂಗೋ ಹಿಂಗೋ ಹೊಂದ್ಕೊಂಡಿರ್ತಾರೇನೋ ಅಂತ ನಾನು ಅದನ್ನು ಹೇಳಕ್ಕೆ ಹೋದ ಅಜ್ಜಿ ಹತ್ರ. ಅವರಿಬ್ರನ್ನ ಬೇರೆ ಕಳಿಸುವ ಪದ್ನಂಬನೆ ನಮ್ಮೊಟ್ಟಿಗೆ ಇರಲಿ ಅನ್ಕೊಂಡೆ. ಈ ಅಜ್ಜಿ ಎಂತೆಂಥದ್ದು ಅರ್ಥ ಮಾಡ್ಕೊಂಡು ಬೈಕ ಹೋಯ್ತು ಕಣಿ. ಗೊತ್ತಲ್ಲ ನಮ್ಮ ಸುಬ್ಬ ಹಂಗೆ ಕೊಂಜೂಸಲ್ಲ. ನಿಮ್ಗೆ ಗೊತ್ತಿಲ್ಲದೇನಲ್ಲ ಅವ್ರ ಬಗ್ಗೆ. ಆರು ಅಷ್ಟಪ್ಪ ಕರ್ಕೊ ಹೋಯ್ತಿದ್ದಾರಲ್ಲ ಮಾರ್ರೆ. ಓಡಾಡು ಕಾಯ್ದಿದ್ದೆ ಕೊಯ್ ಒಂಚೂರು ಹಿಂದೇಟ್ ಹಾಕೋದು. ಎಂತೆಂತ ಮಾತಾಡ್ರಲ್ದ ನಮ್ಮ ಅತ್ತೆ ಇವತ್ತು ನನಗೆ. ಆಯ್ತು ಮತ್ತೆ ಎಲ್ಲ ಹೆಂಗಿದ್ರಿ? ಅಜ್ಜಿ ರಶ್ಮಿ ಗುಳ್ಳ ತಿಂದಾಳು. ಓ ಹೊಲ್ ಕೆಟ್ಟಿಯತ್ ಮಗ, ಹೊಲ್ ಕೆಟ್ಟಿಯತ್ ಎಂತ ತಿಂದದ್ದು ಅದನ್ನ? ಅದು ನಾ ಹೇಳ್ದೆ, ಅದು ಮಾವಿನ ನಿನ್ ಕಣಿಗೆ ತಿನ್ನ ಅನ್ಕಂಡ ಲಾಯ್ಕಿರೋ ತನಕ ತಿಂದಾಳಜ್ಜಿ. ಕುಯ್ಯಂಬ್ರು